ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಮಕ್ಕಳಿಗೆ ದೃಷ್ಟಿ ತಾಗಬಾರ್ದು ಅಂತಂದರೆ, ಹಾಗೆಯೇ ಕಣ್ಣು ಚೆಂದ ಆಗಬೇಕು, ತಂಪಾಗಬೇಕು, ಹುಬ್ಬು ಚೆಂದಾಗಿ ದಪ್ಪ ಕಪ್ಪಾಗಬೇಕು ಅಂತಂದರೆ ಈ ಕಣ್ಗಪ್ಪು ಅಥವಾ ಕಾಡಿಗೆಯನ್ನು ಮನೆಯಲ್ಲೇ ಮಾಡಿ ಹಚ್ತಾಯಿದ್ರು. ಅದೇ ಕಾಡಿಗೆನ ಮನೆಯಲ್ಲಿ ಸುಲಭವಾಗಿ ಯಾವ ಥರ ಮಾಡ್ಬೋದು ಪರ್ಫೆಕ್ಟಾಗಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಹಲೋ, ನಮಸ್ತೆ ಎಲ್ರಿಗೂ. ಸೊ ನಿಮಗೆ ತುಂಬ ನಿಮ್ಮ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ಇದೆ, ನಿಮ್ಮ ಮಕ್ಕಳ ಹೆಲ್ತ್ ಬಗ್ಗೆ ತುಂಬ ಕಾಳಜಿ ಇದೆ, ಏನೇ ಆದರೂ ನ್ಯಾಚುರಲ್ ಆಗಿರೋದನ್ನೇ ಬಳಸ್ತೀವಿ ಅನ್ನೋರಿಗೆ ಇದನ್ನ ಮನೆಯಲ್ಲಿ ಸುಲಭವಾಗಿ ಮಾಡ್ಕೋಬಹುದು. ಇನ್ನೂ ಒಂದು ಏನು ಅಂತಂದರೆ, ಇದನ್ನ ಮಾಡೋದಕ್ಕೆ ಮನೆಯಲ್ಲಿ ತುಂಬ ಕಷ್ಟ ಅನ್ನೋರಿಗೆ ಒಂದು ಅದ್ಭುತವಾಗಿರುವಂಥ ರೆಡಿಮೇಡ್ ಬೆಸ್ಟ್ ಅನ್ನುವಂಥ ನ್ಯಾಚುರಲ್ ಕಾಜಲ್ ಇದೆ. ಇದನ್ನ ನಾನು ಪರ್ಸ್ನಲ್ ಆಗಿ ನನ್ನ ಮಗಳಿಗೆ ಉಪಯೋಗ ಮಾಡ್ತಾ ಇದ್ದೆ. ಯಾಕಂತಂದರೆ ತುಂಬ ಮೈಲ್ಡ್ ಆಗಿ ಮತ್ತು ಆಲ್ಮೋಸ್ಟ್ ತುಪ್ಪದಿಂದನೇ ಮಾಡಿರುವಂಥ ಒಂದು ಕಾಜಲ್ ಇದು. ಅದನ್ನ ಬೈ ಮಾಡಬೇಕು ಅಂತಂದರೆ ಈ ವಿಡಿಯೋದಲ್ಲಿ ನಾನು ಲಿಂಕನ್ನು ಹಾಕಿರ್ತೇನೆ. ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡಿ ನೀವು ಬೈ ಮಾಡ್ಬೋದು. ತುಂಬ ಬೆಸ್ಟ್ ಫೀಡ್ಬ್ಯಾಕ್ ಇದೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಹೊರಗಡೆಯಿಂದ ಬರುವಂಥ ಕಾಜಲ್ ಅಥವಾ ಕಾಡಿಗೆಗೆ ಏನೆಲ್ಲ ಕೆಮಿಕಲ್ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿರಲ್ಲ. ಅದರ ಬದಲಾಗಿ ನಾವು ಮನೆಯಲ್ಲಿ ಸುಲಭವಾಗಿ ಮಾಡ್ಬೋದು. ಯಾಕಂತಂದರೆ ಕಣ್ಣಿಗೆ ಹಾಕೋದ್ರಿಂದ ಆದಷ್ಟು ನಾವು ನ್ಯಾಚುರಲಾಗಿ ಮಾಡಿದರೆ ಒಳ್ಳೆಯದು. ಇದನ್ನ ಮಾಡೋದಕ್ಕೆ ಮೊದಲು ಒಂದು ಹಣತೆ ಬೇಕಾಗುತ್ತೆ. ನೀವು ಮಣ್ಣಿನ ಹಣತೆ ಅಥವಾ ಯಾವುದಾದ್ರೂ ಬ್ರಾನ್ಸ್, ಕಾಪರ್ ಇರುತ್ತಲ್ಲ, ಯಾವುದಾದ್ರೂ ಬೇಕಾದರೂ ತಗೋಬೋದು. ಹಾಗೆಯೇ ಸ್ವಲ್ಪ ಪ್ಯೂರ್ ಆಗಿರುವಂಥ ಹತ್ತಿ ಬೇಕಾಗುತ್ತೆ. ನೀವು ಈ ಹಣತೆಯನ್ನು ಕೂಡ ಅಷ್ಟೇ ಕ್ಲೀನಾಗಿ ಬಿಸಿ ನೀರಲ್ಲಿ ತೊಳ್ಕೊಂಡು ಒರೆಸಿರಬೇಕು. ಮತ್ತು ಇದನ್ನ ನಮಗೆ ಮಾಡೋದಕ್ಕೆ ಬೇಕಾಗಿರುವಂಥದ್ದು ಹರಳೆಣ್ಣೆ. ಹರಳೆಣ್ಣೆ ಕಣ್ಣಿಗೆ ತುಂಬ ತಂಪು, ಮತ್ತು ಕಣ್ಣ ರೆಪ್ಪೆ ಎಲ್ಲ ಇರುತ್ತಲ್ವ, ಅದನ್ನ ಕಪ್ಪು ಮಾಡಲಿಕ್ಕೂ ತುಂಬ ಸಹಕಾರಿ, ಹೆಲ್ದಿಯಾಗಿಡುತ್ತೆ ನಮ್ಮ ಕಣ್ಣನ್ನು ಕೂಡ. ಇನ್ನೊಂದು ಮುಖ್ಯವಾಗಿರೋದು ಅಂತಂದರೆ ಬಾದಾಮಿ. ಇದು ಕೂಡ ಅಷ್ಟೇ ಪ್ಯೂರ್ ಆಗಿರೋದನ್ನೇ ಬಳಸಿ. ಯಾಕಂತಂದರೆ ನಾವು ಕಣ್ಣಿಗೆ ಅಥವಾ ಹುಬ್ಬಿಗೆ ಎಲ್ಲ ಹಚ್ಚೋದ್ರಿಂದ ಸ್ವಲ್ಪ ಆದಷ್ಟು ಹೈಜಿನನ್ನು ಮೇಂಟೈನ್ ಮಾಡಬೇಕು. ಮತ್ತು ಮಕ್ಕಳಿಗೆ ಕೂಡ ಹಚ್ಚುವಾಗ ತುಂಬ ಅಂದರೆ ಹೈಜಿನಾಗಿ ಮಾಡಿದರೆ ಒಳ್ಳೆಯದು. ಈ ಬಾದಾಮಿಯನ್ನು ಕ್ಲೀನಾಗಿ ನೋಡಿ ಈ ಥರ ಪುಡಿ ಮಾಡ್ಕೊಳ್ಳಿ. ಇವಾಗ ಈ ಹತ್ತಿ ಇದೆಯಲ್ವ, ಇದನ್ನ ನಾವು ಒಂದು ಸ್ವಲ್ಪ ಬಿಡಿಸ್ಕೋಬೇಕು. ಹತ್ತಿ ಕೂಡ ಅಷ್ಟೇ, ಅದರಲ್ಲಿ ಯಾವುದಾದ್ರೂ ಅಂದರೆ ಡಸ್ಟೆಲ್ಲ ಇಲ್ಲದಾಗೆ ನೋಡ್ಕೊಳ್ಳಿ. ಕ್ಲೀನಾಗಿರೋ ಹತ್ತಿಯನ್ನೇ ಬಳಸಿ ನೀವು ಮಾಡುವಾಗ ಕೂಡ ಅಷ್ಟೇ ನಿಮ್ಮ ಕೈ ಎಲ್ಲ, ಪಾತ್ರೆ ಎಲ್ಲದೂ ಅಷ್ಟೇ ತುಂಬ ಕ್ಲೀನಾಗಿರೋ ಥರ ನೋಡ್ಕೊಳ್ಳಿ. ಈ ಬಾದಾಮಿಯನ್ನು, ಹತ್ತಿಯನ್ನು ನಾನು ತೋರಿಸಿದ್ನಲ್ವ, ಆ ಥರ ಬಿಡಿಸ್ಕೊಂಡು ಈ ಬಾದಾಮಿ ಪುಡಿಯನ್ನು ಈ ಥರ ಸ್ವಲ್ಪ ಹಾಕೋಬೇಕು. ಜಾಸ್ತಿ ಏನು ನಮಗೆ ಬೇಡ, ಒಂದು ಸ್ವಲ್ಪನೇ ಸ್ವಲ್ಪ ಸಾಕು. ಅಂದರೆ ಒಂದು ಬಾದಾಮಿಯನ್ನು ನೀವು ಗುದ್ದಿ ಪುಡಿ ಮಾಡಿಕೊಂಡ್ರೂ ಸಾಕು. ಹತ್ತಿಗೆ ಈ ಥರ ಹಾಕಿ ಆದ ನಂತರ, ಅಂದರೆ ಈ ಥರ ಉದ್ದಕ್ಕೆ ಬಿಡಿಸಿಟ್ಟಿರ್ತಾರಲ್ವ, ಮಿಡ್ಲಲ್ಲಿ ಈ ಥರ ಹಾಕ್ಕೊಂಡು ಈ ಥರ ಫೋಲ್ಡ್ ಮಾಡಬೇಕು. ಅಂದರೆ ನಾವು ದೀಪದ ಬತ್ತಿ ಇರುತ್ತಲ್ವ, ಆ ಥರ ರೋಲ್ ಮಾಡಿ ಫೋಲ್ಡ್ ಮಾಡಬೇಕು, ಕರೆಕ್ಟಾಗಿ ಸೆಟ್ ಮಾಡಬೇಕು. ಯಾಕಂತಂದರೆ ಇದರಲ್ಲಿ ನಾವು ಅಂದರೆ ಎಣ್ಣೆನ ಹಾಕಿಬಿಟ್ಟು ದೀಪನ ಉರಿಸ್ಕೋಬೇಕಾಗುತ್ತೆ. ಆದ್ದರಿಂದ ಕರೆಕ್ಟಾಗಿ ನಾವು ಈ ಥರ ರೆಡಿ ಮಾಡಿಕೊಂಡ್ರೆ ಸರಿಯಾಗಿ ಮಾಡೋದಕ್ಕೆ ಬರುತ್ತೆ. ಒಂದು ಕಲ್ಲು ಬೆಂಚು ಅಥವಾ ಸಿಮೆಂಟ್ ಸ್ಟ್ಯಾಂಡ್ ಮೇಲೆ ಅಥವಾ ಮರದ ಇದರ ಮೇಲೆ ಮಾಡೋದಿದ್ರೂ ಒಂದು ಕಲ್ಲಿಟ್ಬಿಟ್ಟು ಅದರ ಮೇಲೆ ಹಣತೆ ಇಡಿ. ಅದಾದ ನಂತರ ಅದಕ್ಕೆ ಸ್ವಲ್ಪ ಅಂದರೆ 1 ಅಥವಾ 2 ಚಮಚದಷ್ಟು ಕ್ಯಾಸ್ಟರ್ ಆಯಿಲ್ ಅಂದರೆ ಹರಳೆಣ್ಣೆನ ಹಾಕಿಕೊಂಡು ಬತ್ತಿಯನ್ನು ರೆಡಿ ಮಾಡಿ, ಸ್ವಲ್ಪ ಒದ್ದೆ ಮಾಡಿ ತುದಿಯನ್ನು. ಇವಾಗ ಒಂದು ಕ್ಲೀನಾಗಿರುವಂಥ ಸ್ಟೀಲ್ ಪಾತ್ರೆನ ತಗೊಳ್ಳಿ. 2 ಲೋಟ ಬೇಕು. ಆ ಲೋಟನ ಆ ಕಡೆ ಮತ್ತು ಈ ಕಡೆ ಸ್ಟ್ಯಾಂಡ್ ಟೈಪ್ ನಾವು ಉಪಯೋಗ ಮಾಡಬೇಕು. ಈ ಪ್ಲೇಟ್ ಇದೆಯಲ್ವ, ಈ ಥರ ಅಂದರೆ ಉಲ್ಟಾ ಹಾಕಿ ಬತ್ತಿ ಮೇಲ್ಗಡೆ ಈ ಥರ ಮುಚ್ಚಿಡೋ ಹಾಗೆ ಬೇಕು. ಅಂದರೆ ಬತ್ತಿಗಿಂತ 1-2 ಇಂಚು ಮೇಲೆ ಕೂತ್ಕೋಬೇಕು ಆ ಪ್ಲೇಟ್. ಇವಾಗ ಬತ್ತಿನ ನೀವು ಹಚ್ಚಿ ಈ ಪ್ಲೇಟನ್ನು ಮಗುಚಿ ಈ ಥರ ಹಾಕಬೇಕು. ಈ ಥರ ಹಾಕಿ ಅರ್ಧ ಗಂಟೆ ಅಥವಾ 40 ನಿಮಿಷ ಅಷ್ಟೇ ಬಿಡಿ, ಸಾಕು. ಇನ್ನೊಂದು, ಇದನ್ನ ಮಕ್ಕಳಿರುವಾಗ ಅವ್ರ ಹತ್ರ ಮಾಡೋಕ್ಕೆ ಹೋಗಬೇಡಿ. ಮನೆ ಒಳಗಡೆ ಬಟ್ಟೆ ಹತ್ರ ಅಥವಾ ಓಡಾಡೋ ಜಾಗದಲ್ಲಿ ಮಾಡಬೇಡಿ. ಮಕ್ಕಳಿರುವಾಗೆಲ್ಲ ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ದೇವರ ಮನೆಯಲ್ಲಿ ಇಟ್ಬಿಡ್ಬೋದು ಮೆಲ್ಲಗೊರೆಸಿ, ಅಥವಾ ಹೊರಗಡೆ ಮಾಡಿ. ಮತ್ತು ಆ ಹಣತೆಯನ್ನು ಆದಷ್ಟು ಕಲ್ಲಿನ ಮೇಲೆ, ಸಿಮೆಂಟ್ ಫ್ಲೋರ್ ಮೇಲೆ ಅಥವಾ ಮಣ್ಣಿಂದ ಏನಾದರೂ ಇಟ್ಟಿಗೆ ಟೈಪ್ ಇದ್ದರೆ ಅದರ ಮೇಲೆ ಅಂದರೆ ದೀಪನ ಹಣತೆನ ಹಚ್ಚಿ ಇಟ್ಬಿಡಿ. ಯಾಕಂತಂದರೆ ಕೆಲವೊಂದು ಸರಿ ಹಣತೆ ಹೀಟಾದಾಗ ಕೂಡ ಅಥವಾ ಆಯಿಲ್ ಏನಾದರೂ ಹೊರಗಡೆ ಚೆಲ್ಲಿದರೂ ಕೂಡ ಅಲ್ಲಿ ಕೂಡ ಬೆಂಕಿ ಹತ್ಕೋಬಹುದು ಅಂತ ಅನ್ನೋ ಒಂದು ಕಾರಣಕ್ಕೆ ತುಂಬ ಕೇರ್ಫುಲ್ಲಾಗಿ ಮಾಡಿದರೆ ತುಂಬ ಒಳ್ಳೆಯದು. ನಾನು ಹೊರಗಡೆ ಮಾಡಿದ್ದೇನೆ, ಮರದ ಟೇಬಲ್ ಬಳಸಿದ್ರು, ಅದರ ಮೇಲೆ ಒಂದು ಕಲ್ಲು ಇಟ್ಕೊಂಡಿದ್ದೇನೆ. ಇವಾಗ ಏನು ಅಂತ ಅಂದರೆ ಅರ್ಧ ಅಥವಾ 3/4 ಗಂಟೆ ಆದ ನಂತರ ದೀಪದಲ್ಲಿ ಎಣ್ಣೆ ಇದ್ದರೂ ಕೂಡ ಆರಿಸಿ, ಏನೂ ತೊಂದರೆ ಇಲ್ಲ. ಬೇಕಾದಷ್ಟು ನಮಗೆ ಮಸಿ ಸ್ಟೋರ್ ಆಗಿರುತ್ತೆ. ಆಯಿಲ್ ಏನಾದರೂ ಸ್ವಲ್ಪ ಉಳಿದಿದ್ರೆ ಅದನ್ನ ನಾವು ಚೆಲ್ಲಿ ಬಿಡ್ಬೋದು, ಏನೂ ತೊಂದರೆ ಇಲ್ಲ. ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇರಲ್ಲ. ದೀಪ ಹಚ್ಚಿಟ್ಟಾದ ನಂತರ ಆವಾಗವಾಗ ಚೆಕ್ ಮಾಡ್ತಾಯಿರಿ. ಸ್ವಲ್ಪ ಹೊತ್ತು ತಣ್ಣಗಾಗಲಿಕ್ಕೆ ಬಿಟ್ಟಾದ ನಂತರ ಇದೆಯಲ್ವ, ದೀಪನ ಆರಿಸಿ ಈ ಪ್ಲೇಟನ್ನು ತಣ್ಣಗಾಗಲಿಕ್ಕೆ ಬಿಟ್ಟಾದ ನಂತರ
ಈ ಮಸಿ ಏನು ಸ್ಟೋರ್ ಆಗಿರುತ್ತೆ ಪ್ಲೇಟಲ್ಲಿ, ಅದನ್ನ ಒಂದು ಸ್ಪೂನಲ್ಲಿ, ಕ್ಲೀನಾಗಿರುವ ಸ್ಪೂನಲ್ಲಿ ಈ ಥರ ನೀವು ಮಾಡಿ ತೆಗಿಬೋದು. ನೋಡಿ, ಈ ಥರ ಮಾಡಿದರೆ ಕ್ಲೀನಾಗಿ ಮಸಿ ಬರುತ್ತೆ. ಈ ಮಸಿಯನ್ನು ಒಂದು ಬೌಲ್, ಕ್ಲೀನಾಗಿರುವಂಥ ಬೌಲ್ ಅಥವಾ ಬಾಟಲಿಗೆ ಹಾಕಿ ಆದಷ್ಟು ಎಲ್ಲದನ್ನು ಬಿಸಿನೀರಲ್ಲಿ ತೊಳೆದಿರಿ. ನಾನು ಮತ್ತೆ ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಕಣ್ಣಿಗೆಲ್ಲ ಹಾಕುವಾಗ ನಾವು ಕೇರ್ಫುಲ್ ಆಗಿರಬೇಕು. ತುಂಬ ಕ್ಲೀನಾಗಿ ಮಾಡಿದರೆ ಅದ್ಭುತ ರಿಸಲ್ಟ್ ಸಿಗುತ್ತೆ. ಇದಕ್ಕೆ ನೀವೊಂದು ಸ್ವಲ್ಪ ಹರಳೆಣ್ಣೆನ ಹಾಕ್ಕೊಳ್ಳಿ. ಕೆಲವರು ತುಪ್ಪನ ಹಾಕಿ ಮಾಡ್ತಾರೆ, ತುಪ್ಪದ ದೀಪದಲ್ಲೇ ಮಾಡ್ತಾರೆ. ಆದರೆ ತುಪ್ಪ ಏನಾಗುತ್ತೆ ಅಂತಂದರೆ ಸ್ವಲ್ಪ ಸ್ಮಜ್ ಜಾಸ್ತಿ ಆಗುತ್ತೆ. ಅಂದರೆ ಕಣ್ಣಿಗೆಲ್ಲ ಹಚ್ಚಿದ್ರೆ ಅದು ಬೇಗ ಹರಡ್ಕೊಳ್ಳುತ್ತೆ. ಆದರೆ ಕ್ಯಾಸ್ಟರ್ ಆಯಿಲ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಕಣ್ಣಿಗೆ ತಂಪು ಕೂಡ, ಸ್ಟಿಕ್ಕಿಯಾಗಿ ಬರುತ್ತೆ, ತುಂಬ ನೀಟಾಗಿ ಬರುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿದಾಗ ನೀಟಾಗಿ ಕಾಡಿಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಡಿಗೆ ಬಂದು ಒಂದಿಷ್ಟು ಚೂರು ತಗೊಂಡ್ರೆ ಸಾಕು, ಫುಲ್ಲ ಡಾರ್ಕ್ ಬಂದುಬಿಡುತ್ತೆ. ನಾನು ಇದನ್ನ ಕಣ್ಣಿಗೆ ಕೂಡ ಅಪ್ಲೈ ಮಾಡ್ತಾ ಇರ್ತೇನೆ. ಯಾಕಂತಂದರೆ ಕಣ್ಣಿನ ರೆಪ್ಪೆ ದಪ್ಪ ಬರುತ್ತೆ, ಕಣ್ಣು ತಂಪಾಗುತ್ತೆ. ಹಾಗೆ ನಿಮ್ಮ ಮಕ್ಕಳಿಗೆ ದೃಷ್ಟಿ ಬೊಟ್ಟು ಥರ ಕೂಡ ಇದನ್ನ ಉಪಯೋಗ ಮಾಡ್ಬೋದು. ಹುಬ್ಬಿಗೆ ಹಚ್ಕೊಂಡು ರಾತ್ರಿ ಹಚ್ಚಿ ನೀವು ಬೆಳಗ್ಗೆ ತೊಳಿಬೋದು. ಹುಬ್ಬು ದಪ್ಪ ಬರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಹೊರಗಡೆಯಿಂದ ತಗೊಂಬಂದು ಹಾಕುವಂತಹ ಕೆಮಿಕಲ್ ಇರುವಂಥ ಕಾಡಿಗೆಗಿಂತ ಇದು 100 ಪಟ್ಟು ಬೆಟರ್ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ, ಆರಾಮ್ಸೆ ಮಾಡಿ, ಕೂಲಾಗಿ ಮಾಡಿ. ನಿಮ್ಮ ಫೀಡ್ಬ್ಯಾಕ್ ಕೂಡ ಕೊಡಲಿಕ್ಕೆ ಮರಿಬೇಡಿ. ನೀವು ಮಾತ್ರ ಈ ವಿಡಿಯೋ ನೋಡೋದಲ್ಲ, ಎಲ್ರಿಗೂ ಶೇರ್ ಮಾಡೋದಕ್ಕೂ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.